ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ಬಿಫೋರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಬ್ರೇಕ್ಗಿಂತ ಮೊದಲು ಹೇಳಿದೆ, ಇವತ್ತು ಇಡೀ ಜಗತ್ತಿನಲ್ಲಿ ಪ್ರೈಡ್ ಡೇ, ಯಾರದು ಲೈಂಗಿಕ ಅಲ್ಪಸಂಖ್ಯಾತರ ಪ್ರೈಡ್ ಡೇ. ಮುಖ್ಯವಾಗಿ ಅವರ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮತ್ತು ಅವರ ಹಕ್ಕುಗಳಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಮಾತನಾಡುವಂಥ ದಿನ ಇವತ್ತು. ಜೊತೆಗೆ ಅವರ ಪ್ರೈಡ್ ಡೇ ಘನತೆ, ಸ್ವಾಭಿಮಾನದ ಬಗ್ಗೆ ಇವತ್ತಿನ ದಿನವನ್ನು ಆಚರಿಸಲಾಗ್ತದೆ. ಇಡೀ ಜಗತ್ತಿನಲ್ಲಿ ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದೆ. ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆನೇ ಭಾರಿ ಆದ್ಯತೆಯಲ್ಲಿ ಮಾತನಾಡುವಂಥ ದಿನ ಇದು. ಈ ದಿನವನ್ನು, ಅದು ಕೂಡ ಜೂನ್ 28ರ ಈ ದಿನವನ್ನೇ ಈ ಒಂದು ಲೈಂಗಿಕ ಅಲ್ಪಸಂಖ್ಯಾತರ ಪ್ರೈಡ್ ಡೇ ಅಂತ ಉಲ್ಲೇಖ ಮಾಡಿಕೊಂಡು ಅಥವಾ ಆಚರಣೆ ಮಾಡೋದಕ್ಕೆ ಕೂಡ ಭಾರಿ ದೊಡ್ಡ ಇತಿಹಾಸ ಇದೆ. 1969ರ ಜೂನ್ 28ರಂದು ಅಮೆರಿಕದ ನ್ಯೂಯಾರ್ಕ್ ನಗರದ ಹೊರ ವಲಯದಲ್ಲಿರುವಂತಹ ಸ್ಟೋನ್ ವಾಲ್ ಇನ್ ಬಾರ್, ಅದು ನೆನ್ಪಿಟ್ಕೊಳ್ಳಿ, ಸ್ಟೋನ್ ವಾಲ್ ಇನ್ ಬಾರ್, ಅದೊಂದು ಬಾರ್ ಅಂಡ್ ರೆಸ್ಟೋರೆಂಟ್. ಅಲ್ಲಿ ಪೊಲೀಸರು ದಾಳಿ ಮಾಡ್ತಾರೆ. ಲೈಂಗಿಕ ಅಲ್ಪಸಂಖ್ಯಾತರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಊಟೋಪಚಾರ ವ್ಯವಸ್ಥೆ ಇತ್ತು. ಯಾಕಂತ ಹೇಳಿದ್ರೆ ಅವತ್ತು ಕೂಡ ಅಮೆರಿಕದಂಥ ದೇಶದಲ್ಲಿ ಕೂಡ ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಒಂದಷ್ಟು ತಾರತಮ್ಯಗಳು ಇತ್ತು. ಹೋಟೆಲ್ನಲ್ಲಿ ಪ್ರವೇಶ ಇರಬಹುದು ಅಥವಾ ಮದ್ಯಪಾನ ಇರಬಹುದು, ಇದರ ಬಗ್ಗೆ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಾವಳಿಗಳು ಇತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ಸ್ಟೋನ್ ವಾಲ್ ಇನ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಪೊಲೀಸರು ದಾಳಿ ಮಾಡಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮದ್ಯ ಸರಬರಾಜು ಮಾಡಿದ ವಿಚಾರದಲ್ಲಿ ತಕರಾರು ಎತ್ತುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂಥ ಲೈಂಗಿಕ ಅಲ್ಪಸಂಖ್ಯಾತರು ಮೊದಲ ಬಾರಿಗೆ ಪ್ರತಿಭಟನೆ ನಿಲ್ತಾರೆ. ಪೊಲೀಸರ ಎದುರು ನೇರವಾಗಿ ಪ್ರತಿಭಟನೆಗೆ ನಿಲ್ತಾರೆ. ಅಷ್ಟೊತ್ತಿಗೆ ಪೊಲೀಸರು ಕೂಡ ಸುಮ್ಮನಾಗಬೇಕಾಗುತ್ತೆ. ಸೊ ಅಲ್ಲಿ ಆರಂಭವಾದಂಥ ಒಂದು ಆ ಚಳವಳಿಯ ಮೂಲ ಬೀಜ ಅದು ಆನಂತರ ಇಡೀ ಜಗತ್ತಿನಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ ಮತ್ತು ಕಾರಣ ಆಗುತ್ತೆ. ಸೊ ಮೊದಲ ಯಶಸ್ವಿಯಾದ ಹೋರಾಟ ಅದು 1970ರಲ್ಲಿ, ವೆರಿ ನೆಕ್ಸ್ಟ್ ಇಯರ್ 1969ರ ಜೂನ್ 28ರಲ್ಲಿ ಆರಂಭವಾದಂಥ ಈ ಒಂದು ಆಕ್ರೋಶ ಏನಿದೆ ಅಥವಾ ಪ್ರತಿರೋಧ ಏನಿದೆ, ಅದು ಮತ್ತೆ ಒಂದು ಸಾಂಘಿಕವಾದಂತಹ ಒಂದು ಹೋರಾಟದ ಸ್ವರೂಪಕ್ಕೆ ಬರುವಂಥದ್ದು 1970ರ ಜೂನ್ 28ರಂದು. ಅವತ್ತು ನ್ಯೂಯಾರ್ಕ್ನಲ್ಲಿ ಸುಮಾರು 5,000 ಜನ, ಆ ಕಾಲದಲ್ಲಿ 1970ರಲ್ಲಿ 5,000 ಮಂದಿ ಲೈಂಗಿಕ ಅಲ್ಪಸಂಖ್ಯಾತರು ಮೊದಲ ಬಾರಿಗೆ ಇಂಥ ಒಂದು ಭಾರಿ ದೊಡ್ಡ ಮೆರವಣಿಗೆಯನ್ನು ಮಾಡ್ತಾರೆ. ಈ ಆಚರಣೆ ನಂತರದ ದಿನಗಳಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ, ಶಿಕಾಗೋ ಮೊದಲಾದ ನಗರಗಳಿಗೆ ಅದು ವ್ಯಾಪಿಸುತ್ತೆ. ಮತ್ತೆ ಅದು ಎಲ್ಲರನ್ನು, ಅಂದ್ರೆ ಲೈಂಗಿಕ ಅಲ್ಪಸಂಖ್ಯಾತರು, ತೃತೀಯ ಲಿಂಗಿಗಳನ್ನೆಲ್ಲ ಸಮಗ್ರವಾಗಿ ಸೇರ್ಪಡೆ ಮಾಡಿಕೊಂಡು ಆಂದೋಲನದ ರೂಪವಾಗಿ ಬೆಳೆಯುತ್ತೆ. ಭಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಜಗತ್ತಿನ ಎಲ್ಲ ಭಾಗಗಳಿಗೂ ಸ್ಪ್ರೆಡ್ ಆಗುತ್ತೆ. ಈ ಒಂದು ಹೋರಾಟದ ಕಾರಣದಿಂದಾಗಿ ಮುಂದೆ ಭಾರತದಲ್ಲಿ ಕೂಡ ಹೋರಾಟ ಆರಂಭ ಆಗುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಪ್ರೈಡ್ ಹಬ್ಬ ಅಥವಾ ಈ ಒಂದು ದಿನಾಚರಣೆಯನ್ನು 1999ರಲ್ಲಿ ಕೋಲ್ಕತ್ತಾದಲ್ಲಿ ಆಚರಣೆ ಮಾಡುತ್ತಾರೆ. ಆ ದಿವಸ ಅವರು ಕೋಲ್ಕತ್ತಾದಲ್ಲಿ ರೈನ್ಬೋ ವಾಕ್ ಅಂತ ಮೆರವಣಿಗೆ ಕೂಡ ಮಾಡ್ತಾರೆ. ನಂತರದ ದಿನಗಳಲ್ಲಿ ಬೆಂಗಳೂರಿಗೆ ಕೂಡ ಬಂತು. ಬೆಂಗಳೂರಲ್ಲಿ ಕೂಡ 2008ರಲ್ಲಿ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಪ್ರೈಡ್ ದಿನಾಚರಣೆಯನ್ನು ದಿನಾಚರಣೆ ಅಂತ ಹೇಳಿದ್ರೆ ಅದರ ನಂತರ ಸೆಲೆಬ್ರೇಷನ್, ಅದರ ನಂತರ ಹಬ್ಬದ ಮಾದರಿಯಲ್ಲಿ ಆಚರಣೆ ಮಾಡ್ತಾರೆ. ಸೊ ಹಾಗಾಗಿ 1969ರಲ್ಲಿ ಜೂನ್ 28ರಂದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡು ಬಂದಂತ ಲೈಂಗಿಕ ತೃತೀಯ ಲಿಂಗಿಗಳ ಅಥವಾ ಲೈಂಗಿಕ ಅಲ್ಪಸಂಖ್ಯಾತರ ಪ್ರತಿರೋಧ ಅದೊಂದು ಚಳವಳಿಯಾಗಿ, ಅದೊಂದು ಆಂದೋಲನವಾಗಿ ಇಡೀ ಜಗತ್ತಿಗೆ ವ್ಯಾಪಕವಾಗಿ ಹರಡಿ, ನಂತರ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಬೇಕಾದಂಥ ಹಕ್ಕುಗಳು, ಅವರಿಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ಸ್ವಲ್ಪವಾಗಿ ಸರ್ಕಾರ ಆಲೋಚನೆ ಮಾಡಲಿಕ್ಕೆ ಆರಂಭವಾಗುತ್ತೆ. ಸೊ ಆ ದಿನವು ಇವತ್ತು ನೆನಪಿಸ್ತಾ ನಾವು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರಿನ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್, ಮಂಗಳಮುಖಿಯ ಸಂಘಟನೆಯ ಅದು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್, ಟ್ರಸ್ಟ್ನ ಪ್ರಮುಖ ಕಾರ್ಯಕರ್ತೆ ಮತ್ತು ಇವತ್ತು ಅನೇಕ ಸಾಮಾಜಿಕ ಸಂಘಟನೆಯಲ್ಲಿ ಕೂಡ ರಾಜಕೀಯ ಪಕ್ಷದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಸಂಜನಾ ಛಲವಾದಿಯವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಈ ವಿಚಾರವಾಗಿ ನಮ್ಮ ಜೊತೆಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ನಾನು ಸಂಜನಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಂಜನಾ ಅವರೇ, ಎಸ್ ಸಂಜನಾ ಅವರು ಅನೇಕ ಬಾರಿ ವಿಪೂರ್ ವಾಹಿನಿಯ ಈ ಒಂದು ಮಾತುಕತೆಯಲ್ಲಿ ಮಾತನಾಡಿದ್ದಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಕೋವಿಡ್ನ ಕಷ್ಟಕಾಲ ಇರಬಹುದು ಅಥವಾ ಬೇರೆ ಅನೇಕ ಸಂದರ್ಭದಲ್ಲೂ ಕೂಡ ಲೈಂಗಿಕ ಅಥವಾ
ಏನು ಲೈಂಗಿಕ ಅಲ್ಪಸಂಖ್ಯಾತರ ಸಂಬಂಧಪಟ್ಟ ಕಾನೂನು ಕಾಯ್ದೆಗಳ ಸಂದರ್ಭದಲ್ಲೆಲ್ಲ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಎಸ್, ಇವತ್ತು ಏನು ಈ ಒಂದು ಪ್ರೈಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ, ಅದನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ, ಅವರಿಗೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ಅಥವಾ ಬಹುಮುಖ್ಯವಾಗಿ ಅವರ ಹಕ್ಕುಗಳ ಬಗ್ಗೆ ಮಾತನಾಡುವ ಜೊತೆಗೆ ಅದನ್ನೊಂದು ಹಬ್ಬದ ಸ್ವರೂಪದಲ್ಲಿ ಆಚರಣೆ ಮಾಡ್ತಾ ನಡೀತಾ ಉಂಟು. ಸೊ ಎಲ್ಲ ದೃಷ್ಟಿಕೋನದಲ್ಲಿ ನಾನು ಮಾತನಾಡುವ ಸಂದರ್ಭದಲ್ಲಿ ಸಂಜನಾ ಛಲವಾದಿಯವರು, ಎಸ್, ಛಲವಾದಿ ಅನ್ನೋದು ಅವರ ಸರ್ನೇಮ್, ಅದು ಅಲ್ವಾ, ಸರ್ನೇಮ್. ಸೊ ತುಂಬಾ ಛಲದ ವ್ಯಕ್ತಿ. ಯಾಕಂತ ಹೇಳಿದ್ರೆ ತನ್ನ ಬದುಕನ್ನು ಕಟ್ಟಿಕೊಂಡ ಬಗೆ ಅಥವಾ ಸಂಘಟನೆಯನ್ನು ಕಟ್ಟಿಕೊಂಡ ಬಗೆ ಅಥವಾ ಇವತ್ತು ಸಮಾಜದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಧ್ವನಿ ಎತ್ತುವಂತ ವಿಚಾರದಲ್ಲಿ ಅವರು ನಿಜಕ್ಕೂ ಛಲವಾದಿಯೇ ಆಗಿಯೇ ಇದ್ದಾರೆ. ಎಸ್ ಸಂಜನಾಕ, ಇವತ್ತಿನ ಈ ಸಂದರ್ಭದಲ್ಲಿ ಏನು ಪ್ರೈಡ್ ಡೇ ಅನ್ನೋದನ್ನು ಘನತೆಯ ದಿನ ಅಥವಾ ಸ್ವಾಭಿಮಾನದ ದಿನ ಅಥವಾ ಹಕ್ಕುಗಳ ಬಗ್ಗೆ ಮಾತನಾಡುವ ದಿನ ಅಂತ ಕರಿತೇನೆ. ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ? ತುಂಬಾ ಖುಷಿ ಆಗುತ್ತೆ. ಸೊಸೈಟಿ ಒಂದ್ ಥಿಂಕ್ ಮಾಡುತ್ತೆ, ಇವ್ರಿಗೇನಿದು ಪ್ರೈಡ್ ಅಂದ್ರೆ ಏನು ಅಂತ, ಏನ್ ಘನತೆ ಇದೆ ಅಂತ. ಏನ್ ಘನತೆ ಉಂಟು ಇವ್ರಿಗೆ, ಇವ್ರದ್ದು ಯಾವಾಗ ಇದೆ ಹೇಗೋಳು ಅಂತ ಹೇಳ್ತಾರೆ. ನಮ್ಗೆಲ್ಲ ಒಂದ್ ಕಡೆ ಖುಷಿ. ಖಂಡಿತ ಖಂಡಿತ. ಜಗತ್ತಿನಲ್ಲಿ ಈ ಒಂದು ದಿವಸದ ನೆನಪಿನಲ್ಲಾದರೂ ಎಲ್ಲರೂ ಒಂದು ಪ್ರೀತಿ, ಅಕ್ಕರೆ ಅಥವಾ ಕಾನೂನು ಕಾಯ್ದೆ ಬಗ್ಗೆ ಮಾತಾಡ್ತಾರಲ್ಲ ಅನ್ನುವಂತ ಒಂದು ಖುಷಿ. ನಾವು ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದೆ ಇದ್ದೇವೆ. ನಮ್ಮನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡ್ಲಿಕ್ಕೆ. ಸೊ ಕೆಲವು ಸೊಸೈಟಿ ಥಿಂಕ್ ಮಾಡುತ್ತೆ, ಇವ್ರು ಯಾಕೆ ಮಾಡ್ತಾರೆ, ಇವ್ರಿಗೆ ಯಾರು ಕೇರ್ ಮಾಡ್ತಾರೆ ಅಂತ ಥಿಂಕ್ ಮಾಡುತ್ತೆ. ಬಟ್ ನಾವು ಥಿಂಕ್ ಮಾಡಿದ್ದು ಅಂತೂ ಇಂತೂ ನಾವು ಪ್ರತಿಭಟನೆ ಮಾಡಿ ತೋರಿಸಿದ್ವಲ್ಲ. ಕೆಲವು ಸಂಘಟನೆ, ಹಲವಾರು ಸಂಘಟನೆಗಳಿರ್ಬೋದು, ಸೊಸೈಟಿ ಇರ್ಬೋದು, ಅವ್ರು ಪ್ರತಿಭಟನೆ ಮಾಡೋದ್ರಿಂದ ಅವ್ರಿಗೊಂದು ಖುಷಿ ಅನ್ಸಲ್ಲ. ಅವ್ರಿಗೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಪ್ರತಿಭಟನೆ ಮಾಡಿದಕ್ಕೋಸ್ಕರನು ನಮ್ಗೊಂದು ಖುಷಿ ಆಗುತ್ತೆ. ಎಲ್ಲರೂ ಒಂದು ಜನ ಮೆಚ್ಚುತ್ತಾರೆ, ಓ ಟ್ರಾನ್ಸ್ ಕಮ್ಯುನಿಟಿನೂ ಪ್ರತಿಭಟನೆ ಮಾಡುತ್ತಾ, ಅವರಿಗೂ ಒಂದು ಧ್ವನಿ ಇದೆ, ಅವರಿಗೂ ಒಂದು ಬೇಡಿಕೆ ಇದೆ, ಅವರಿಗೂ ಒಂದು ಕನಸುಗಳಿದ್ದಾವೆ, ಅಲ್ವಾ? ಎಸ್ ಸಂಜನಕ್ಕ, ಎಸ್, ಈಗ ಅನೇಕ ನಿಮ್ಮ ಬೇಡಿಕೆಗಳು ನಾವು ಅನೇಕ ಬಾರಿ ಮಾತಾಡಿದ್ದೇವೆ. ಮಂಗಳಮುಖಿಯರ ಬಗ್ಗೆನೇ ನೀವು ಹೇಳಿ, ಏನೆಲ್ಲ ಸದ್ಯಕ್ಕೆ ಆಗಬೇಕು, ನಿಮ್ಮ ಬೇಡಿಕೆಗಳು ಎಲ್ಲೆಲ್ಲಿ ಬಂದು ನಿಂತಿದೆ? ಮೊದಲನೇದಾಗಿ ಒಂದು ಖುಷಿ ಆಗುತ್ತೆ, ಫಸ್ಟ್ ನಾವು ವೋಟಿಂಗ್ ಮಾಡಿದ್ದು, ಮತದಾನದ ಹಕ್ಕು ಸಿಕ್ಕಿದ್ದು ನೋಡಿ, ತುಂಬಾ ಖುಷಿ ಆಗುತ್ತೆ. ಹಿಸ್ಟ್ರಿ ಮೇಡ್ ಅಂತ ಹೇಳ್ಬೋದು. ಖಂಡಿತ ಒಂದು ಐತಿಹಾಸಿಕ ಘಟನೆ ನಿಮ್ಮ ಬದುಕಿನಲ್ಲಿ. ಯಾಕಂದ್ರೆ ಇಷ್ಟು ವರ್ಷ ಇಷ್ಟು ಚುನಾವಣೆಗಳನ್ನು ನೋಡಿ ಕೂಡ ಎಸ್ ಎಲ್ಲೋ ದೂರ ನಿಲ್ಲಬೇಕಾದಂತ ಸಂದರ್ಭ ಇತ್ತು. ಹೌದು, ಒಂದು ತೃತೀಯ ಲಿಂಗಿ ಆಗಿ ಕೂಡ ನಾನು ಒಂದು ವೋಟ್ ಹಾಕಿದ್ದೀನಿ ಅಂತ ನನಗೊಂದು ತುಂಬಾ ಖುಷಿ ಆಗುತ್ತೆ. 377 ಕೇಸ್ ತೆಗೆದ್ಮೇಲೆ ಸ್ವಲ್ಪ ರಿಲೀಫ್, ಅಷ್ಟು ರಿಲೀಫ್ ಏನಿಲ್ಲ, ಸ್ವಲ್ಪನೇ ರಿಲೀಫ್ ಇದೆ. ಸೊ ಇದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ಒಂದು ಮಾನ್ಯತೆ ನಮ್ಗೆ ಕೊಡ್ಬೇಕು. ನಮ್ಮ ಬಗ್ಗೆ ಸಮಾಜದಲ್ಲಿ ಒಂದು ಮಂಗಳಮುಖಿಯರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಸರ್ಕಾರ. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಶೋಷಣೆಗೆ ಒಳಗಾಗ್ತಾ ಇದ್ದೇವೆ, ಯಾವ ತರ ಕಷ್ಟ ಪಡ್ತಾ ಇದ್ದೇವೆ. ಬರೀ ಹೆಣ್ಣಿಗೆ ರೇಪ್ ಆಗ್ತಾ ಇಲ್ಲ, ತೃತೀಯ ಲಿಂಗಿಗಳಿಗೆ ರೇಪ್ ಆಗ್ತಾ ಇದೆ. ಅದೆಲ್ಲಿ ಕಾಣ್ ಬರ್ತಾ ಇಲ್ಲ, ಯಾರು ಧ್ವನಿ ಎತ್ತುದಿಲ್ಲ. ಧ್ವನಿ ಎತ್ತಿದ್ರೆ ಎಸ್ ಯಾರ ಬೆಂಬಲಕ್ಕೂ ಇರುವುದಿಲ್ಲ. ಯಾವ ಪೊಲೀಸ್ ಠಾಣೆಯಲ್ಲಿ ಕೂಡ ಅಷ್ಟೇ ಕಾಳಜಿಯಿಂದ ಅಥವಾ ಕಾಳಜಿ ವಹಿಸುವುದಿಲ್ಲ. ಹೌದು, ಈಗ ನೀವು ನಿನ್ನೆ ಮೊನ್ನೆ ನೋಡಿರ್ಬಹುದು, ಶಿಕ್ಷಕ ಒಂದು ಹುಡುಗನ ಮೇಲೆ ರೇಪ್ ಆಗಿದೆ ಅಂತ. ಅದು ಸೊಸೈಟಿ ಕಿವಿಗೆ ಬಿದ್ದರೆ ನಗ್ತಾರೆ. ಅಲ್ಲಿ ನಡೆಯುವಂತ ಶೋಷಣೆ ಯಾವ ತರ ಇದೆ ಅಂತ ನಮ್ಗೆ ಗೊತ್ತು, ಅದಾದವ್ರಿಗೆ ಗೊತ್ತು, ಅದನ್ನು ಸ್ವತಃ ಅನುಭವಿಸಿದವರಿಗೆ ಗೊತ್ತು. ನಾವು ಸಾಮಾನ್ಯವಾಗಿ ಎಸ್ ನೀವು ಹೇಳಿದ ವಿಚಾರ ಇಲ್ಲಿ ಅದು ಯಾಕಂದ್ರೆ ಸಮಾಜಕ್ಕೆ ಅರಿವು ಮೂಡಬೇಕಾಗಿದೆ. ಹೌದು ಹೌದು. ಯಾಕಂತ ಹೇಳಿದ್ರೆ ಈಗ ಒಂದು ಮಂಗಳಮುಖಿಯರಿಗೆ ರೇಪ್ ಆಗಿರ್ಬಹುದು, ಅಥವಾ ಒಂದು ಹುಡುಗನ್ಗಾಗಿರ್ಬೋದು, ಅಥವಾ ನಮ್ಮ LGBT ಸಮುದಾಯದವ್ರಿಗಾಗಿರ್ಬಹುದು. ಸೊ ಇಂಥದ್ರ ಬಗ್ಗೆ ನಮ್ಗೆ ರೇಪ್ ಆದಾಗ ನಮ್ಮನ್ನ ಯಾರು ಕ್ಯಾರ್ ಮಾಡಲ್ಲ. ಸೊ ಅದಾದ ನಂತರ ನಮ್ಮನ್ನ ಒಂಥರ ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟು ತಗೊಳ್ಳಲ್ಲ. ನಮಗೂ ಒಂದು ರೈಟ್ಸ್ ಉಂಟಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೂ ಕೂಡ ಒಂದು ಮಾನ್ಯತೆ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನದಲ್ಲಿ ಅದು ಎಲ್ಲ ಜನ ಸಮುದಾಯಕ್ಕೆ ಕೂಡ ಎಲ್ಲಾ ಹಕ್ಕುಗಳು ಎಲ್ಲಾ ಜನ ಸಮುದಾಯಕ್ಕೆ, ಜಾತಿ ಮತ ಧರ್ಮ ಭೇದ ಲಿಂಗ ಭೇದ ಇಲ್ಲ ಅಂತ. ಎಸ್ಪೆಷಲಿ ಜಾತಿ ಮತ ಲಿಂಗ ಭೇದ ಯಾವುದೂ ಇಲ್ಲ. ನಮ್ಮದ್ರೆ ಎಲ್ಲರೂ ಇದ್ದಾವೆ, ಎಲ್ಲಾ ಜಾತಿ ಧರ್ಮದವರು ಇದ್ದೇವೆ.
ಎಲ್ಲರೂ ಇವತ್ತು ನಾವು ಒಂದು ಖುಷಿಯಾಗಿ ಹಬ್ಬ ಆಚರಿಸ್ತೇವೆ, ಯಾವ ಹಬ್ಬ ಬಂದ್ರೂ ಕೂಡ ಆಚರಿಸ್ತೇವೆ ನಾವು. ಒಂದು ನಾವು ಅಂದ್ರೆ ತಾಯಿ ಮಗಳ ತರ ಒಂದು ಸಂಬಂಧ ಕಟ್ಟಿದೆ, ಒಂದು ಫ್ಯಾಮಿಲಿ ಯಾವ ತರ ಇರುತ್ತೆ ಆ ತರ ಇದ್ದೇವೆ. ಇದ್ರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಶೆಟ್ಟೀಸ್ ಇದ್ದಾರೆ, ಹೆಗ್ಡೆಯವರು ಇದ್ದಾರೆ, ತುಂಬಾ ಜನಾಂಗದವರು ನಮ್ಮ ಮಂಗಳಮುಖಿ ಕ್ಯಾಟಗರಿಯಲ್ಲಿ ಸೇರ್ಪಡೆ ಆಗಿದ್ದೇವೆ. ಆದ್ರೆ ನಾವು ನೀನ್ ಆ ಜಾತಿ ಈ ಜಾತಿ ಅಂತ ಯಾವತ್ತೂ ನಾವು ಹೇಳ್ಕೊಂಡಿಲ್ಲ. ಜಾತಿ ಮತದ ಹಂಗೆಲ್ಲ ನಾವೆಲ್ಲರೂ ಮನುಷ್ಯರೇ ಅಂತಿಮವಾಗಿ. ಮೊದಲನೇದಾಗಿ ನಾವು ಮನುಷ್ಯರೇ, ಯಾಕಂದ್ರೆ ನಾವು ಮನುಷ್ಯರು ಅನ್ಕೊಂಡಿದ್ದೇವೆ, ಬಟ್ ಸಮಾಜ ಏನ್ ಅನ್ಕೊಳತ್ತೋ ಗೊತ್ತಿಲ್ಲ. ನಮ್ಮನ್ನೇ ಮನುಷ್ಯರಾಗಿ ನೋಡ್ಲಿಲ್ಲ, ಇನ್ ಜಾತಿ ಮತಭೇದ ಅವ್ರು ನೋಡ್ಕೊಳ್ದೇ ಇರ್ತಾರ. ಆಲೋಚನೆ ಮಾಡಬೇಕಾದ, ಪುನರ್ ವಿಮರ್ಶೆ ಮಾಡಬೇಕಾದ, ಎದೆ ತಟ್ಟಿಕೊಂಡು ಅಥವಾ ಏನೋ ನಮ್ಮ ಆತ್ಮಸಾಕ್ಷಿಯನ್ನು ನಾವು ಕೇಳಿಕೊಳ್ಳಬೇಕಾಗಿದೆ. ನಾವು ನಮಗಿಂತ ಭಿನ್ನವಾಗಿರುವಂತ ವ್ಯಕ್ತಿಗಳಿಗೆ ಎಷ್ಟು ಗೌರವ ಕೊಟ್ಟಿದ್ದೇವೆ ಅಂತ. ಇವತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರು ಅವರ ಒಂದು ಗೌರವದ ದಿನವಾಗಿ ಇವತ್ತು ಹಬ್ಬ ಮಾಡ್ತಾ ಇದ್ದಾರೆ ಅಥವಾ ಆಚರಣೆ ಮಾಡ್ತಾ ಇದ್ದಾರೆ. ನಾವು ನಾಗರಿಕ ಸಮಾಜವಾಗಿ ಕೇಳಿಕೊಳ್ಳಬೇಕಾದ ಪ್ರಶ್ನೆ, ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಬೇಕಾದದ್ದು, ನಾವು ಅವರಿಗೆ ಎಷ್ಟು ಗೌರವ ಕೊಟ್ಟಿದ್ದೇವೆ, ಅವರಿಗೆ ಕಾನೂನಿನ ಇತಿಮಿತಿಯಲ್ಲಿ ಕಾನೂನಿನ ವ್ಯಾಪ್ತಿ ಒಳಗಡೆ ಎಷ್ಟು ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ ಅಂತ. ಇದು ಸಂಜನಾ ಅವರೇ, ನಿಮ್ಮ ಸಂಘಟನೆ ಮೂಲಕ ಕೂಡ ಅಥವಾ ರಾಜ್ಯದಲ್ಲಿ ಕೂಡ ನೀವು ಬೇರೆ ಬೇರೆ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರಿ ಬೇರೆ ಬೇರೆ ಸಂದರ್ಭದಲ್ಲಿ. ಎಲ್ಲೆಲ್ಲಿ ಬಂತು, ಏನೆಲ್ಲ ಆಯ್ತು, ಏನೇನು ಬೇಡಿಕೆಗಳು? ಪಿಂಚಣಿ ಕೇಳಿ 600 ರೂಪಾಯಿ ಮಾಡಿದ್ದಾರೆ, ಪಿಂಚಣಿ ಇವತ್ತು ಕೂಡ ಬರ್ತಾ ಇಲ್ಲ, ಇವತ್ತು ಕೂಡ ಬಂದ್. ರೇಷನ್ ಕಾರ್ಡ್ ಎಸ್ಪೆಷಲಿ ಇಲ್ಲ. ಲಾಸ್ಟ್ ಟೈಮ್ ಹೇಳಿದ್ದೆ ರೇಷನ್ ಕಾರ್ಡ್ ಇದೆ, ಯಾಕಂತ ಹೇಳಿದ್ರೆ ರೇಷನ್ ಕಾರ್ಡ್ ನಮ್ಗೆ, ನಾವು ಆಲ್ರೆಡಿ ಬಾಡಿಗೆ ವಾಸವಾಗಿದ್ದೇವೆ, ನಮ್ಗೆ ಮನೆ ಇಲ್ಲ. ಇವತ್ತು ಅದೇ ಮಾತು ಹೇಳ್ತಾ ಇದ್ದೆ, ನಮ್ಗೆ ಮನೆನೇ ಇಲ್ಲ. ರೇಷನ್ ಕಾರ್ಡ್ ಮಾಡ್ಬೇಕಂದ್ರೆ ಜೊತೆಗೆ ಇರ್ಬೇಕಂತೆ. ಯಾರಿರ್ತಾರೆ ನಮ್ ಜೊತೆ? ನಮ್ಮ ಅಪ್ಪ ಅಮ್ಮ ಬಿಟ್ಟು ಬಂದು ನಾವೆಲ್ಲ, ನಾವೊಂದು ಬದುಕು ಕಟ್ಕೋಬೇಕಂತ ಬಂದಿದ್ದೀವಿ ಹೊರತು ದೊಡ್ಡ ಶ್ರೀಮಂತರಾಗಬೇಕಂತ ಬಂದಿಲ್ಲ. ನಾವು ಎಲ್ರಂತೆ ಬಾಳ್ಬೇಕು, ಸಮಾಜದಲ್ಲಿ ನಮ್ಗೆ ಘನತೆ ಗೌರವ ಪ್ರತಿಯೊಂದು ಸಿಗ್ಬೇಕು ಅಂತ ನಮ್ದೊಂದು ಕೋರಿಕೆ. ಯಾಕಂತ ಕೋರಿಕೆ ಅದು ಸಲ್ಲಿಸ್ತಾ ಇಲ್ಲ ಇವಾಗವರೆಗೂ. ನಾವು ಹೇಳಿ ಹೇಳಿ ಅದು ಕಿವಿಗಿಟ್ಟಾಯ್ತು, ಅವರು ಅದನ್ನ ಅನುಭವಿಸ್ತಾ ಇಲ್ಲ, ನಮ್ಮ ಬಗ್ಗೆ ಯಾವುದೂ ತಲೆಗೆ ತಗೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಎಷ್ಟು ಈ ಕೊರೋನಾ ಕಾಲದಲ್ಲಿ ಎಂತಿಂತವ್ರಿಗೆ ಕಷ್ಟ ಬಂತು, ಎಂತಿಂತವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು, ಅವ್ರಿಗೆಲ್ಲರಿಗೂ ನೆರವು ನಿಂತ್ಕೊಂಡ್ರು. ನಮ್ಗೆ ಯಾವ್ದು ನೆರವು ನಿಂತ್ಕೊಂಡ್ರು? ಹೌದು, ಎಲ್ಲ ಮನೆ ಬಿಟ್ಟು ಬಂದಿರುವಂತವರು ಎಷ್ಟೋ ಏನು, ಒಬ್ಬ ವ್ಯಕ್ತಿ ಆತ ಮಂಗಳಮುಖಿ ಆಗಿರ್ತಾನೆ ಅಂತ ಗೊತ್ತಾದ ತಕ್ಷಣ ಇವತ್ತಿಗೆ ಕೂಡ ಸಮಾಜ, ನಾಗರಿಕ ಸಮಾಜ ಆ ವ್ಯಕ್ತಿಯನ್ನು ಮನೆಯಿಂದ ದೂರ ಮಾಡುತ್ತೆ, ಕುಟುಂಬದಿಂದ ದೂರ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಅವರವರ ಮನೆ, ಅವರವರ ಊರನ್ನು ಬಿಟ್ಟು ಬಂದಿರುವಂತವರು ಎಲ್ಲೋ ಬಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಾರಿ ಬಾಡಿಗೆ ಮನೆಯನ್ನು ಏನು ಪಡ್ಕೊಳ್ಳೋದೇ ಭಾರಿ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಯಾರೋ ಕೆಲವು ಒಳ್ಳೆಯ ಮನಸ್ಸಿನವರು ಬಾಡಿಗೆ ಮನೆಯನ್ನು ಕೊಡ್ತಾರೆ. ಕೆಲಸಕ್ಕೆ ಅಂತ ಹೋಗುವಾಗ ಯಾರು ಉದ್ಯೋಗವನ್ನು ಕೊಡುವುದಿಲ್ಲ, ಕೆಲಸವನ್ನು ಕೊಡುವುದಿಲ್ಲ, ಕನಿಷ್ಠ ಕೂಲಿ ಕೆಲಸವನ್ನು ಕೊಡುವುದಿಲ್ಲ, ಯಾವುದು ಕೊಡಲ್ಲ ನಮ್ಗೆ. ಇದಕ್ಕೆ ಯಾವ್ದು ಕೊಡ್ತೀರಾ? ಈಗ ನಮ್ಗೆ ಎಜುಕೇಟೆಡ್, ತುಂಬಾ ಜನ ಎಜುಕೇಟೆಡ್ ಇದ್ದಾರೆ ನಮ್ಮ ಇದರಲ್ಲಿ, ಮಂಗಳಮುಖಿಯವರು ತುಂಬಾ ಜನ ಇದ್ದಾರೆ, ಲಾ ಓದಿದವರು ಇದ್ದಾರೆ. ಅಂತಹ ನಮ್ಮ ಈ ಕರ್ನಾಟಕ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೆ ಅವರವರ ತಕ್ಕಂತೆ ಎಜುಕೇಟೆಡ್ ಆದವ್ರಿಗೊಂದು ಕೆಲಸ ಕೊಡ್ಲಿ. ಓಕೆ, ಎಲ್ರಿಗೂ ನೀವು ಕೊಟ್ರೆ ಯಾರು ಮಾಡಲ್ಲ. ಯಾಕಂತ ಕೆಲವರೀಗ ಭಿಕ್ಷಾಟನೆಯಲ್ಲಿ ಅವರು ಎಡಿಟ್ ಆಗಿರ್ತಾರೆ, 6 ವರ್ಕಲ್ಲಿ ಎಡಿಟ್ ಆಗಿರ್ತಾರೆ, ಸಡನ್ಲಿ ಬಿಟ್ ಬಂದು ಯಾರು ಬರೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಎಜುಕೇಶನ್ ಇರುತ್ತೆ, ಕೆಲವರಿಗೆ ಎಜುಕೇಶನ್ ಇರಲ್ಲ. ಅದ್ರ ತಕ್ಕ ಮಟ್ಟಿಗೆ ಒಂದು, ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಮೊದಲಕ್ಕೆ ಈ ಬದಲಾವಣೆ ಅನ್ನುವಂಥದ್ದು ಒಂದು ನಿಧಾನ ಪ್ರಕ್ರಿಯೆ. ಹೌದು, ಮೊದಲು ನಮ್ಗೆ ಬದಲಾವಣೆ ಆಗಿ ನಮ್ಮನ್ನ ಫಸ್ಟ್ ನೀವು ಒಂದು ಸಮಾಜದಲ್ಲಿ ಒಂದು ಮಾನವೀಯತೆಯಿಂದ ನೋಡಿ ಕರೆದು ಕೆಲಸ ಕೊಡಿ, ಪ್ರತಿಯೊಬ್ರು ಮಾಡ್ತಾರೆ. ಆಗ ನಮ್ಮ ನೋಡಿ ನಮ್ಮ ಕಮ್ಯುನಿಟಿಯವರೆಲ್ಲ ಮುಂದೆ ಬರ್ತಾರೆ. ಎಷ್ಟೋ ಜನ ಈಗ ರಸ್ತೆ ಬದಿಯಲ್ಲಿ ಮಂಗಳಮುಖಿಯವರು ಭಿಕ್ಷೆ ಬೇಡುವುದನ್ನು ನೋಡುವಾಗ ಹೇಳ್ತಾರೆ, ಇವರಾಕೆ ಭಿಕ್ಷೆ ಬೇಡೋದು, ಇವ್ರಿಗೆ ಕೆಲಸಕ್ಕೆ ಸೇರಿಕೊಳ್ಳಿಕ್ಕೆ ಆಗುದಿಲ್ವಾ ಅಂತ. ಸಂಜನಾ ಅವರೇ, ಕೆಲಸ ಖಾಸಗಿಯವರು, ಈಗ ಹೋಟೆಲ್ನವರು ಇರ್ತಾರೆ, ಅಂಗಡಿಯವರು ಇರ್ತಾರೆ, ಕಚೇರಿಯವರು, ವ್ಯಾಪಾರ ನಡೆಸುವವರೆಲ್ಲ ಇರ್ತಾರೆ, ಅವರೆಲ್ಲ ಕೆಲಸ ಕೊಡೋದಿಲ್ವಾ? ಅದೇ ಹೇಳ್ತಿದ್ದೀನಲ್ಲ ಸರ್, ಕೆಲಸ ಎಲ್ಲರೂ ರೆಡಿ ಇದ್ದೇವೆ ಮಾಡ್ಲಿಕ್ಕೆ, ನಮ್ಗೆ ಇರ್ಲಿಕ್ಕೆ ನೆಲೆ ಇಲ್ಲ. ನೀವು ಕೊಡೋ ಪೇಮೆಂಟ್ ಎಲ್ಲಿ ಸಾಕಾಗುತ್ತೆ? ಖಾಸಗಿ ಹೋಟೆಲ್ ಕೊಡೋ ಸಂಬಳ ಎಲ್ಲಿ ಸಾಕಾಗುತ್ತೆ? ನಮ್ಗೆ ಸಾಕಾಗಲ್ಲ. ನಮ್ಗೆ ವೆಹಿಕಲ್ಸ್ ದುಡ್ಡು ಯಾರು ಕೊಡ್ತಾರೆ? ಪ್ರತಿಯೊಂದು ನಾವು ವಿಚಾರ ಮಾಡ್ಬೇಕಾಗತ್ತೆ. ಸಡನ್ಲಿ ನೀವು ಕೆಲಸಕ್ಕೆ ಹೋಗ್ತೇವೆ ಅಂತ ತಕ್ಷಣ ಕಡಿಮೆ ಸಂಬಳ ಆಫರ್ ಮಾಡ್ತಾರೆ. ಹೌದು, ಕಡಿಮೆ ಸಂಬಳ ಆಫರ್ ಮಾಡ್ತಾರೆ. ಆದ್ರೂ ಕೂಡ ನಾವು, ನನಗೆ ಕಡಿಮೆ ಆಫರ್ ಕೊಟ್ಟರು ಕೂಡ ನಾನು ಕೆಲಸ ಮಾಡಿ ತೋರಿಸಿದ್ದೇನೆ. ಏನ್ ಕೆಲಸ ಮಾಡಿ ತೋರಿಸಿದ್ರಿ? ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಂಜನಾ ಅವರು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟಂತ ಏನು ತರಬೇತಿಯನ್ನು ತಗೊಂಡಿದ್ದಾರೆ. ಹೌದು. ಈಗ ನಿಮಗೆ ತುಂಬಾ ಮಂದಿ ತರಬೇತಿ ತಗೊಂಡಿಲ್ವಾ? ತಗೊಂಡಿದ್ದಾರೆ. ಎಲ್ಲರಿಗೂ ಕೆಲಸಕ್ಕಿಂತ ಇಲ್ಲ, ಅದೇ ಹೇಳಿದ್ನ ಲಾಸ್ಟ್ ಟೈಮ್, ಬಾಯಿ ಮುಚ್ಚಿ ಕೆಲಸ ಮಾಡ್ಬೇಕಂತ. ಕೆಲಸ ಕೊಡ್ತೇವೆ, ಬಾಯಿ ಮುಚ್ಚಿ ಮಾಡ್ಬೇಕಂತ. ಅಲ್ಲ, ಕೊರೋನಾ ಟೈಮಲ್ಲಿ ಬಾಯಿಗೆ, ಕಣ್ಣಿಗೆ, ಕಿವಿಗೆ ಬಾಯಿ ಹಾಕಿದವರು.
ಇನ್ನು ಪಾರ್ಲರಲ್ಲಿ ನಮ್ಮಂತ ಕಮ್ಯುನಿಟಿಯವ್ರಿಗೆ ಕೆಲಸ ಮಾಡ್ಬೇಕಂತ ಬಾಯಿ ಮುಚ್ಚಿ ಕುತ್ಕೊಂಡ್ರೆ ಯಾವ ತರ ಆಗುತ್ತೆ? ಈಗ ನಾವು ಮಾಸ್ಕ್ ಹಾಕಿದ್ರೆ ಉಸಿರಾಡ್ಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ, ಇನ್ನು ಬಾಯಿ ಇಲ್ದೇನೆ ಮೂಕನ್ ತರ ಕುತ್ಕೊಂಡ್ರೆ? ಕೆಲಸ ಮಾಡುವ ಜಾಗದಲ್ಲಿ ಬಾಯಿ ಮುಚ್ಚಿ ಕುಳಿತುಕೊಳ್ಬೇಕು ಅಂತ ಹೇಳ್ತಾರೆ ಅಂತ ಯಾರಾದ್ರೂ ಕೆಲಸಕ್ಕೆ ಕೊಡುವಂತ ಉದಾಹರಣೆಗಳಿದ್ದರೂ ಕೂಡ ಅಂದ್ರೆ ನೀನು ಯಾರು ಏನು ಎತ್ತ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ಎಸ್, ನಮ್ಮಲ್ಲಿ ಅನೇಕ ಬದಲಾವಣೆಗಳು ಆಗಬೇಕಾಗಿದೆ, ನಮ್ಮಲ್ಲಿ ಅನೇಕ ಸುಧಾರಣೆಗಳಾಗಬೇಕಾಗಿದೆ, ಮತ್ತು ಬಹುಮುಖ್ಯವಾಗಿ ಅರಿವು ಮತ್ತು ಜಾಗೃತಿ ಮೂಡಿಸ್ಬೇಕು. ಸರ್ಕಾರ ಇದು ನಮ್ಮ ಬಗ್ಗೆ ಒಂದು ಅರಿವು ಜಾಗೃತಿ ಮೂಡಿಸ್ಬೇಕು. ಹಾಗೆ ನಾವು ಈ ತರ ಆದ್ರಿಂದ ತಂದೆ ತಾಯಿಗಳಿಗೆ ಕೋಪ ಬರಬಾರ್ದು, ಮಕ್ಕಳನ್ನ ಮನೆಯಿಂದ ಆಚೆ ಹಾಕಬಾರ್ದು. ಅದು ಏನು ಅಂತ ಥಿಂಕ್ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಯಾಕೆ ಮಂಗಳಮುಖಿ ಆಗಿರ್ತಾನೆ, ಯಾಕೆ ಆ ರೀತಿಯ ಗುಣಗಳು, ಯಾಕೆ ಆ ರೀತಿಯ ಏನು ದೈಹಿಕ ಬದಲಾವಣೆಗಳು ಇರುತ್ತೆ ಅನ್ನುವುದರ ಬಗ್ಗೆ ಪೋಷಕರಲ್ಲಿ ಒಂದು ಮಾಹಿತಿ ಇರಬೇಕು. ಸೊ ಒಂದು, ಎರಡನೇದಾಗಿ ಒಂದು ವೇಳೆ ಹುಡುಗ ಅಥವಾ ಏನು ಮನೆಯ ಏನು ಹೆಣ್ಣುಮಗಳು ಗಂಡು ಮಗಳು ಯಾರೋ ಈ ರೀತಿಯ ತೃತೀಯ ಲಿಂಗಿಗಳಂತ ಆದ ತಕ್ಷಣ ಅವರನ್ನು ಮನೆಯಿಂದ ಹೊರಗೆ ಹಾಕುವಂತ ಪ್ರಕ್ರಿಯೆ ನಡೀಬಾರದು. ಅವ್ರ ಬೀದಿಯಲ್ಲಿ ಬದುಕು ಕಟ್ಟಿಕೊಳ್ಳೋದು ಭಾರಿ ಕಷ್ಟ. ಇಟ್ ಮೀನ್ಸ್ ಅಂತಿಮವಾಗಿ ಮನೆ ಮಂದಿಗೆ, ಪೋಷಕರಿಗೆ, ಪ್ರತಿಯೊಬ್ಬರಿಗೂ, ನಾಗರಿಕ ಸಮಾಜದ ಪ್ರತಿಯೊಬ್ಬರಿಗೆ ಕೂಡ ಒಂದು ಅರಿವು ಬೇಕು. ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಆತನ ದೈಹಿಕ ಸ್ಥಿತಿಗತಿ ಮತ್ತು ಆತನ ದೈಹಿಕ ಸ್ಥಿತಿಗತಿಯ ಬದಲಾವಣೆ ಮತ್ತು ಆತನ ಮಾನಸಿಕ ಸ್ಥಿತಿಗತಿಯ ಬದಲಾವಣೆ ಅದು ನ್ಯಾಚುರಲ್ ಪ್ರೋಸೆಸ್ ಅನ್ನೋದು ಅಲ್ವಾ? ಅದೊಂದು ನಿಸರ್ಗದತ್ತವಾಗಿ ಬಂದಿರುವಂತದ್ದು, ಮತ್ತು ಅದೊಂದು ಕಾಯಿಲೆ ಅಲ್ಲ, ಅದೊಂದು ಡಿಸಾರ್ಡರ್ ಅಲ್ಲ. ಈ ಅರಿವು ನಮ್ಮ ಜನರಿಗೆ ಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಆರತಿ ಅಮ್ಮ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಈಗ ಅಕ್ಕ, ಇವತ್ತು ಜಗತ್ತಿನ ಎಲ್ಲೆಡೆ ಏನೋ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ದಿನದ ಬಗ್ಗೆ ಹಬ್ಬ ನಡೀತದೆ, ಆಚರಣೆ ನಡೆಯುತ್ತೆ. ಪ್ರೈಡ್ ಡೇ, ಘನತೆಯ ದಿನ, ಸ್ವಾಭಿಮಾನದ ದಿನ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ, ಏನನ್ನು ಕೇಳಲಿಕ್ಕೆ ಬಯಸ್ತೀರಿ, ಏನನ್ನು ಮನವಿ ಮಾಡ್ಲಿಕ್ಕೆ ಬಯಸ್ತೀರಿ? ಸರ್, ಈಗ ನಾವು ಇವತ್ತು ನಮ್ಮ ಹಕ್ಕು ನಮ್ಗೆ ಸಿಗ್ಬೇಕು ಸರ್. ನಾವು ಸಮಾಜದಲ್ಲಿ ಇದ್ದೀವಿ, ನಮ್ಗೆ ಯಾವುದೇ ಒಂದು ಹಕ್ಕು ಸಿಗ್ಬೇಕು ಅಂದ್ರೆ ನಾವು ಇದ್ ಮಾಡ್ಬೇಕು ಸರ್. ಜಗಳ ಮಾಡಿದ್ರೇನೆ ಸಿಗೋದು, ಆದ್ರೆ ನಾವು ನಮ್ಮ ಮನೇಲಿ ಕೂತ್ಕೊಂಡ್ರೆ ಏನು ಸಿಗಲ್ಲ ಸರ್. ಯಾಕೆಂತಂದ್ರೆ ನಾವು ಸಮಾಜದಲ್ಲಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ಕೊಳ್ಬೇಕು ಸರ್. ನಮ್ಗೆ ಇಷ್ಟು ಪರ್ಸೆಂಟ್ ಅಂತ ನಮ್ಗೆ ಇರ್ಬೇಕು ಸರ್. ಮತ್ತೆ ಇವತ್ತು ನಮ್ಗೆ ತುಂಬಾ ಒಂದು ಸಂತೋಷದ ದಿನನೇ ಸರ್. ಆದ್ರೆ ಯಾಕೆಂದ್ರೆ ಈಗ ಸ್ವಲ್ಪ ನಮ್ಗೆ ಮೊದಲು ಏನು ಇರ್ಲಿಲ್ಲ ಸರ್. ಈಗ ತುಂಬಾ ಒಂದು ಸ್ವಲ್ಪ ನಮ್ಗೆ ಸಿಗ್ತಾ ಇದೆ. ನಮ್ಮ ಮಂಗಳಮುಖಿಯವರಿಗೂ ಇರ್ಬೋದು ಅಥವಾ ನಮ್ಮ ಅಲ್ಪಸಂಖ್ಯಾತರು ಇರ್ಬೋದು, ಅವ್ರ ಎಲ್ಲಾರ್ಗುನು ಒಳ್ಳೆ ಒಂದು ಮುಂದೆ ಫ್ಯೂಚರ್ ಆಗುತ್ತೆ ಅಂತ ಅನ್ನೋ ಒಂದು ಖುಷಿ, ಅದು ಮುಂದೆ ನಡ್ಕೊಂಡು ಹೋಗ್ಬೇಕು ಸರ್. ಆದ್ರೆ ನಾನು ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀನಿ ಅಂದ್ರೆ, ನಮ್ಗೆ ಕೆಲ್ಸದ ಬಗ್ಗೆ ಒಂದ್ ಸ್ವಲ್ಪ ಕೆಲಸ ಕೊಟ್ರೆ ಕೆಲಸ ಮಾಡೋರು ಬೇಕಾದಷ್ಟು ಜನಗಳಿದ್ದಾರೆ. ನಾನು ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ ಅಲ್ಲಿ ಅಧ್ಯಕ್ಷರಾಗಿದ್ದೀನಿ ಸರ್. ಹಾಗೂ ನಾನು ನಮ್ಮ ಆನೇಕಲ್ ತಾಲೂಕಿನ ದೊಂಸಂದ್ರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಸರ್. ಗ್ರಾಮ ಪಂಚಾಯತ್ ಸದಸ್ಯರು ಸರ್. ಹಾಗೇನೆ ನಮ್ಮ ಇವತ್ತು ಫ್ರೈಡ್ ಒಂದು ತಿಂಗಳಿಂದ ನಾವು ಏನು ಆಚರಿಸಿದೀವ ಸರ್, ಅದು ನಮ್ಗೆ ಇವತ್ತು ಒಂದು ಸಂತೋಷದ ದಿನನೇ. ನಮ್ಮ ಹಕ್ಕು ನಮ್ಗೆ ಸಿಗ್ಬೇಕು ಸರ್ ಅನ್ನೋದು ನನ್ನ ಒಂದು ಸರ್ಕಾರಕ್ಕೆ ಮನವಿ ಸರ್. ಈಗ ಆರತಿಮ್ಮ ಅವರೇ, ಖಂಡಿತವಾಗಿಯೂ ನಾವು ಇದೇ ವಿಚಾರವನ್ನು ಇದೇ ವಿಚಾರವನ್ನು ಮಾತಾಡ್ತಾ ಇದ್ದೇವೆ. ನಮ್ಮ ಏನು ಮಂಗಳೂರಿನ ಸಂಜನಾ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈಗ ಆರತಿಮ್ಮ ಅವರೇ, ನೀವು ಹೇಳಿದ ವಿಚಾರವನ್ನೇ ಸಂಜನಾ ಅವರು ಕೂಡ ಹೇಳಿದ್ದು, ನಮ್ಮ ಬಗ್ಗೆ ಒಂದಷ್ಟು ಜಾಗೃತಿ, ಅರಿವು ಆ ಸಮಾಜದ ನಡುವೆ ಹುಟ್ಟಿಸುವಂತಾಗಬೇಕು, ಮುಟ್ಟಿಸುವಂತಾಗಬೇಕು, ತಲುಪಿಸುವಂತಾಗಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಸ್ಪಂದಿಸಬೇಕು. ಮತ್ತೆ ನಮ್ಮ ಬೇಡಿಕೆಗಳು, ನಮಗೆ ಉದ್ಯೋಗ ಮತ್ತು ಸೂರು ಮನೆ ವಿಚಾರವನ್ನು ಈಗ ಕೊಡಬೇಕು ಅಂತ. ನಾನು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ನಿಮ್ಮನ್ನು ಜನ ಯಾವ ರೀತಿ ಗೆಲ್ಲಿಸಿದರು, ಮತ್ತೆ ಇವಾಗ ನಿಮ್ಮ ಜೊತೆಗೆ ಜನ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ, ನೀವು ಚುನಾವಣೆಗೆ ನಿಂತ ಕ್ಷಣ ಉಂಟಲ್ಲ, ಅದನ್ನು ಚೂರು ನೀವು ನೆನಪು ಮಾಡಿಕೊಳ್ಬೇಕಂದ್ರೆ ಸಾವಿರಾರು ಜನಕ್ಕೆ ನೀವು ಪ್ರೇರಣೆ ಆಗ್ತೀರಿ. ಸರ್, ಈಗ ನನ್ಗೆ ಅಲ್ಲಿ ನನ್ನ ಒಂದು 10 ವರ್ಷದಿಂದ ನಾನು ಆ ಊರಲ್ಲಿ ನೆಲೆ ಮಾಡಿದ್ದೀನಿ. ನಂದು ಸ್ವಂತ ಊರಿಲ್ಲ ಸರ್. ಅಲ್ಲಿ ಇರ್ತಕ್ಕಂತ ಜನಗಳಿಗೆ ನಾನು ಏನ್ ಸಹಾಯ ಮಾಡಿದೆ, ಮತ್ತೆ ಅಲ್ಲಿ ಏನೇ ಒಂದು
ಇದಿರ್ಬೋದು, ಸಮಸ್ಯೆಗಳಿರ್ಬೋದು, ಅದನ್ನ ನಾನು ಸ್ಪಂದಿಸ್ತೆ ಸರ್. ಹಾಗೆ ಇಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು ನನಗೆ ನೀವು ಎಲೆಕ್ಷನ್ ಅಲ್ಲಿ ವರ್ಷ ಯಾಕೆ ನಿಂತ್ಕೋಬಾರ್ದು ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ನಮ್ಮ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಸೇರಿ ನನಗೆ ಅಲ್ಲಿ ಎಲೆಕ್ಷನ್ ನಿಲ್ಸಿದ್ರು ಸರ್. ಆಗ ನನಗೆ ಒಂದು ಚಿಕ್ಕದೊಂದು ಇದಾಯ್ತು ಸರ್, ಕಾಂಗ್ರೆಸ್ ನಲ್ಲಿ ನನಗೆ ಸೀಟು ಸಿಗ್ಲಿಲ್ಲ ಸರ್. ಯಾಕೆಂದ್ರೆ ನಾವು ಅವತ್ತಿಂದ ಇವತ್ತು ತನಕ ಕಾಂಗ್ರೆಸ್ ಅವರೇ ನಾವು ಕಟ್ಟಾಳಿನ ಸರ್. ಆದ್ರೂನು ಅಲ್ಲಿ ನನಗೆ ಸೀಟ್ ಸಿಗ್ಲಿಲ್ಲ. ಆಗ ನಾನು ಅಲ್ಲಿರ್ತಕ್ಕಂಥ ಹೊಸಿ ಜನಗಳಿರ್ತಾರಲ್ಲ ಸರ್, ಅವ್ರೇನ್ ಹೇಳಿದ್ರು ಅಂದ್ರೆ ಈ ಮಂಗಳಮುಖಿಗೆ 60-70 ಓಟ್ ಸಿಗ್ಬೋದೇನೋ, ನಾವು ಬೇರೆಯವ್ರನ್ನ ಹಾಕಿ ನಾವು ನಮ್ಮ BCMA ನಲ್ಲಿ ನಾನು ನಿಂತಿದ್ದೆ ಸರ್. ಅದಕ್ಕೋಸ್ಕರ ಅವರು 60-70 ಓಟ್ ಸಿಗ್ಬೋದು, ಅವ್ರಿಗೆ ಬೇಡ ಕೊಡೋದು ಸೀಟ್ ಅಂತ ಹೇಳ್ಬಿಟ್ಟು ಬೇರೆ ಹಾಕಿದ್ರು ಸರ್. ಅಲ್ಲಿ ಆ ಊರಿನಲ್ಲಿ ನನಗೆ 527 ಜನರಲ್ಗಿಂತ ನಾನು ಜಾಸ್ತಿ ಓಟ್ ತಕೊಂಡು ನಾನು ಅಲ್ಲಿ ನನ್ನ ಊರಿನ ಜನಗಳು ನನಗೆ ಗೆಲ್ಸಿದ್ದಾರೆ ಸರ್. ಅಂದ್ರೆ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರವಾಗಿ ನಿಂತರ ನೀವು? ಪಕ್ಷೇತರವಾಗಿ ನಿಂತ್ಕೊಂಡು ಸರ್ ನಾನು 527 ನನ್ನ ಓಟ್ರಿಂದ ನನ್ನ ಪ್ರತಿಸ್ಪರ್ಧಿ 303 ಓಟ್ಗಳ ಜಾಸ್ತಿ ತಕೊಂಡು ನಾನು ಗೆದ್ದಿದ್ದೀನಿ ಸರ್. ಗ್ರೇಟ್ 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 ಗ್ರೇಟ್. ಎಸ್, ಗ್ರಾಮ ಪಂಚಾಯತ್ ಚುನಾವಣೆ ಎಸ್ ನಿಜವಾಗಿದ್ದು ಪಕ್ಷೇತರ ಏನು ಯಾವುದೇ ಪಕ್ಷ ಇಲ್ಲದ ನೆಲೆಯಲ್ಲಿ ಕೂಡ ನಡೆಯುತ್ತೆ. ಆದರೆ ಬೇರೆ ಬೇರೆ ಪಕ್ಷಗಳು ಬೆಂಬಲ ಸೂಚಿಸುತ್ತೆ. ಅಂತ ಸಂದರ್ಭದಲ್ಲಿ ನಿಮಗೆ ಯಾವ ಪಕ್ಷಗಳು ಬೆಂಬಲಕ್ಕೆ ಬರದಿದ್ದಾಗ ನೀವು ಸ್ವತಂತ್ರವಾಗಿ ನಿಂತು ನೀವು ಗೆದ್ದರೆ? ಹೌದು ಸರ್, ಹೌದು ಸರ್. ಎಸ್, ಈಗ ಜನ ಬೆಂಬಲ ಯಾವ ರೀತಿ ಇದೆ ಸರ್? ಈಗ್ಲೂ ಇದೆ ಸರ್. ನನಗೆ ಅಲ್ಲಿ ಈಗ ನೋಡಿ ಲಾಕ್ ಡೌನ್ ಆಯ್ತು ಸರ್. ನಾನು ಹೋದ ವರ್ಷನೂ ಇರ್ಬೋದು ಸರ್, ಈ ವರ್ಷನೂ ಇರ್ಬೋದು ಸರ್. ನನ್ನ ಕೈಲಾದ ಸಹಾಯವನ್ನು ನಾನು ಅವ್ರಿಗೆ ಮಾಡ್ತಾ ಇದ್ದೀನಿ ಸರ್. ರೇಷನ್ ಇರ್ಬೋದು, ಮತ್ತೆ ಪಾಸಿಟಿವ್ ಆಗಿ ಇರ್ತಕ್ಕಂಥವ್ರಿಗೆ ಅವ್ರ ಮನೆಯಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಮಾಡಿ ಕ್ವಾರಂಟೈನ್ ಆಗಕ್ಕೆ, ಮತ್ತೆ ಅವ್ರಿಗೆ ಬೇಕಾದಂತ ದಿನಸಿ ಇರ್ಬೋದು, ಮತ್ತೆ ಟ್ಯಾಬ್ಲೆಟ್ಸ್ ಇರ್ಬೋದು, ಎಲ್ಲಾರು ಅವ್ರ ಮನೆಗೆ ಇದು ಮಾಡಿ ನಾನು ಎಲ್ಲ ಸಹಾಯ ಮಾಡಿದ್ದೇನೆ ಸರ್. ಈಗ್ಲೂನು ನನಗೆ ಜನ ಇದ್ದೇ ಇದ್ದಾರೆ ಸರ್, ಬೆಂಬಲಕ್ಕಿದ್ದಾರೆ, ಬೆಂಬಲಕ್ಕಿದ್ದಾರೆ, ಪ್ರೀತಿ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ವಿಶ್ವಾಸ ತೋರಿಸ್ತಾರೆ, ವಿಶ್ವಾಸ ತೋರಿಸ್ತಾರೆ ಸರ್. ಆದ್ರೂ ನನ್ಗೆ ಸರ್ ಅಲ್ಲಿ ಇರ್ತಕ್ಕಂಥ ಜನನೇ ನನ್ಗೆ ನಿಲ್ಸಿರೋದ್ರಿಂದ ನನ್ಗೆ ಆತರ ಏನಿಲ್ಲ ಸರ್. ನಾನು ಗ್ರಾಮ ಪಂಚಾಯತಿ ಸದಸ್ಯೆ ಅಥವಾ ನಾನು ಬೇರೆ ಆತರ ಇಲ್ಲ. ಎಲ್ಲಿ ನ್ಯಾಯ ಸಿಗುತ್ತೆ, ಅಲ್ಲಿ ಅನ್ಯಾಯ ಆಗ್ತದೆ ಅಂತ ಅಲ್ಲಿ ನಾನು ಮಾತು ಎತ್ತೀನಿ ಸರ್. ಎಸ್, ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಎಸ್, ಇದೇ ರೀತಿ ಮುಂದುವರಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಅರತಿಯಮ್ಮ ಅವರೇ, ಥ್ಯಾಂಕ್ ಯು. ಎಸ್, ಇದು ಬೆಂಗಳೂರಿನಿಂದ ಏನು ಅರತಿಯಮ್ಮ ಅವರು ಮಾತನಾಡಿರುವಂಥದ್ದು. ಮಂಗಳಮುಖಿ ಏನು ಕರ್ನಾಟಕ ಫೌಂಡೇಶನ್ ಅಧ್ಯಕ್ಷೆಯಾಗಿರುವವರು, ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯೆಯಾಗಿರುವವರು. ಎಸ್, ಜನ ಯಾವ ರೀತಿ ಪ್ರೀತಿ ತೋರಿಸಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿ ಗೆಲುವು ತಂದು ಕೊಟ್ಟರು, ಮತ್ತೆ ಈಗ ವಿಶ್ವಾಸದಿಂದಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳಿದರು. ಎಸ್, ಸಂಜನಾ ಅವರೇ, ನೀವು ಕೂಡ ಈಗ ರಾಜಕೀಯ ಪಕ್ಷಕ್ಕೆ ಸೇರಿದ್ದೀರಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದೀರಿ. ನಿಮ್ಮನ್ನು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಥವಾ ಒಟ್ಟು ಈ ಥರ ನೀವೀಗ ಏನು ಪಕ್ಷ ಸಂಘಟನೆ ಅಂತ ಹೇಳುವಾಗ ಎಲ್ಲ ಜನರ ಎಲ್ಲ ನಡುವೆ ಹೋಗ್ತೀರಿ, ಯಾವ ರೀತಿ ಒಂದು ಬೆಂಬಲ ಉಂಟು? ತುಂಬ ಖುಷಿಯಾಗಿದೆ. ಸ್ಪೆಷಲಿ ನನಗೆ ಒಂದು ತುಂಬ ಪ್ರೀತಿ. ಸಮಾಜವಾಗಿ ಯಾವ ಥರ ನೋಡ್ತಾ ಇದ್ದಾರೆ, ಒಂದು ಮಹಿಳೆ ಒಂದು ಗಂಡು ಯಾವ ಥರ ನೋಡ್ಕೊಳ್ತಾ ಇದ್ದಾರೆ, ಅದೇ ಥರ ನನ್ನ ಒಂದು ಹೆಣ್ಣು ಅಂತ ಭಾವಿಸ್ಕೊಂಡಿದ್ದಾರೆ. ನಾನು ಮಂಗಳಮುಖಿ ಅಂತ ಹೇಳಿದ್ರು ಕೂಡ, ಯಾಕೆ ಮಂಗಳಮುಖಿ ಅಂತ ಹೇಳ್ತೇನೆ ನೀನು, ನಿನ್ನ ಮಂಗಳಮುಖಿಯಲ್ಲಿ ನಮ್ಮಲ್ಲಿ ಒಂದು ಇದು, ನಾವು ಮನುಷ್ಯರೇ, ನಾವು ಮನುಷ್ಯರಾಗಿ ಮೊದಲು ನೋಡೋಣ, ನಿನ್ನ ಮಂಗಳಮುಖಿ ಅಂತ ಹೇಳ್ಬೇಡ ಅಂತ ಅಂದ್ಬಿಟ್ಟು ನಮ್ಮ ಪಕ್ಷದಲ್ಲಿ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಎಲ್ಲ ಪ್ರೀತಿಯಿಂದ ಭಾವಿಸ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ಯಾವ ಕಷ್ಟ ಏನು ಪ್ರಾಬ್ಲಮ್ ಅಂತ ನಮ್ಮನ್ನು ವಿಚಾರಿಸ್ತಾರೆ, ಏನಾಯ್ತು, ಯಾಕೆ, ಎತ್ತ, ಎಲ್ಲ ಕಷ್ಟದಲ್ಲೂ ಭಾಗಿಯಾಗಿದ್ದಾರೆ. ಒಂದು ಖುಷಿ ಆಗುತ್ತೆ. ಪ್ರತಿಯೊಂದರಲ್ಲಿ ಯಾವುದೋ ಒಂದು ಸಮಾರಂಭ ಇದ್ರೆ ನನಗೆ ಕಾಲ್ ಮಾಡಿ ಕರೀತಾರೆ. ಇಂಥದ್ದು ನಡೆಯಬೇಕಾದದ್ದು. ಎಸ್, ಈಗ ನಾವು ಅವ್ರ ಮಂಗಳಮುಖಿಯರು ಅಥವಾ ಅವರು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಅವರನ್ನು ದೂರ ಇಟ್ಟರೆ, ಎಸ್ ನಾವು ಏನನ್ನೂ ಅವರಿಗೆ ಪ್ರೊವೈಡ್ ಮಾಡಲಿಕ್ಕೆ, ಕಲ್ಪಿಸಲಿಕ್ಕೆ ಅಥವಾ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪಕ್ಷ ಯಾವುದೇ ಇರಬಹುದು. ಎಸ್, ಒಂದಿಬ್ಬರು ಇಂಥವರನ್ನಾದರೂ ತಮ್ಮ ಪಕ್ಷದ ವೇದಿಕೆಯಲ್ಲಿ, ತಮ್ಮ ಪಕ್ಷದ ಸಮಾರಂಭದಲ್ಲಿ ಕರೆಸಿಕೊಂಡರೆ ಸಾವಿರಾರು ಜನರಿಗೆ ಒಂದು ಅರಿವು ಮೂಡುತ್ತೆ. ಹೌದು, ನಾವು ಕೂಡ ಸಮಾಜದಲ್ಲಿ ನಮ್ಮ ನೋಟೆಡ್ ಆಗ್ತೇವೆ, ಕಾಣಿಸ್ತೇವೆ ಅವರಿಗೆ, ಮಂಗಳಮುಖಿಯವರು ಇದ್ದಾರೆ. ಯಾಕಂದ್ರೆ ಕೆಲವೊಂದು ಜನರಿಗೆ ಇವ್ರೇನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ, ಅವ್ರು ಹೇಳೋಕ್ಕಿಂತ ಮುಂಚೆ ನಾವು ಮಾಡಿ ತೋರಿಸ್ಬೇಕಂತ. ನಾವು ಯಾವ್ದ್ರಲ್ಲಿ ಕಮ್ಮಿ ಇಲ್ಲ. ಎಸ್, ಖಂಡಿತ ಖಂಡಿತ ಖಂಡಿತ. ಎಸ್, ಎಲ್ಲಾ ರೀತಿಯ ಏನು ವಿದ್ಯಾಭ್ಯಾಸನೂ ನಮ್ಮಲ್ಲಿದೆ, ಎಲ್ಲಾ ರೀತಿಯ ತರಬೇತಿಗಳು ನಮ್ಮಲ್ಲಿದೆ. ನಮಗೆ ಒಳ್ಳೆಯ ಏನು ಅವಕಾಶ ಕೊಟ್ಟರೆ ಅದನ್ನು ಮಾಡಿ ತೋರಿಸ್ತೇವೆ. ಎಸ್, ಸಂಜನಾ ಅವರೇ ಸಾಕ್ಷಿ. ಒಬ್ಬ ಬ್ಯೂಟಿಷಿಯನ್ ಆಗಿ, ಸೌಂದರ್ಯ ತಜ್ಞಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ರಾಜಕೀಯ ಪಕ್ಷದ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದ ನಡುವೆ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಮಂಗಳಮುಖಿಯರ ಸಂಘಟನೆಯಲ್ಲಿ ಕೂಡ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಇಂಥ ಏನು ನಾಗರಿಕರ ಅಥವಾ ಏನು
ನಾವೇನು ಹೇಳ್ತೇವೆ ಮುಖ್ಯವಾಹಿನಿ ಅಂತ ಹೇಳ್ತೇವೆ. ಇಂಥ ಮುಖ್ಯವಾಹಿನಿಯಲ್ಲಿ ಇದ್ದುಕೊಂಡು ಸಂಜನಾ ಅವರು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ಬದುಕೆ ನೂರಾರು ಜನ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಒಂದು ಪ್ರೇರಣೆ. ಎಸ್ ಎಸ್ ನಾನು ಈ ಒಂದು ಸಂವಾದದಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಎಸ್ ಸಂಜನಾ ಅವರೇ, ನಿಮಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತರ ದಿನಾಚರಣೆ ಪ್ರೈಡ್ ಡೇ, ಈ ವಿಚಾರವಾಗಿ ನಾವು ಮಾತಾಡಿದ್ದೆವು. ಎಸ್ ಈ ಒಂದು ಮಾತುಕತೆಯನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್.